ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ನಾನು ಈ ಒಂದು 5-6 ಕ್ಷೇತ್ರದ ಉಸ್ತುವಾರಿಯಾಗಿ ನಾನು ಬೈರತಿ ಸುರೇಶ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಮೊದಲನೇ ಬಾರಿ ಬಂದು ನೋಡಿದಾಗ ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ ಇದು ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜನ್ನು ಸಂಪೂರ್ಣವಾಗಿ ಕೋವಿಡ್ ಕೇರ್ ಹಾಸ್ಪಿಟ್ಲ್ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಮಗೆ ಯಾವ್ಯಾವ ರೀತಿಯಾಗಿ ಅದಕ್ಕೆ ಅಸಿಸ್ಟ್ ಮಾಡಬೇಕೆಲ್ಲ ಮಾಡೋದ್ರ ಜೊತೆಯಲ್ಲಿ 24x7 3 ಪಾಳ್ಯದಲ್ಲಿ ನುರಿತ ವೈದ್ಯರು, ದಾದಿಯರು ಬರ್ತಕ್ಕಂಥ ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರನ್ನು ಮತ್ತೆ ಆರೋಗ್ಯವಂತರಾಗಿ ಮಾಡ್ತಕ್ಕಂಥದಕ್ಕೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ಇದಾಗಿದೆ. ನಾನು ಬರ್ತಕ್ಕಂಥ ಯಾರು ಇವತ್ತು ಪಾಸಿಟಿವ್ ಕೇಸಸ್ ಬರ್ತಕ್ಕಂಥವ್ರಿಗೆ ವಿನಂತಿ ಮಾಡೋದಿಷ್ಟೇ, ಹಿರಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸಹೋದರ ಸಹೋದರರಿಗೆ ಭಯ ಪಡಬೇಡಿ, ಗಾಬರಿ ಆಗಬೇಡಿ, ಸಾಮಾಜಿಕ ಅಂತರ ಕಾಪಾಡಿ, ಮಾಸ್ಕನ್ನು ಧರಿಸಿ, ಮತ್ತು ಔಷಧದಿಂದಲೇ ಎಲ್ಲವೂ ಕೂಡ ಪರಿಹರಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಟ್ಟಿ ಮನಸ್ಸು ಮಾಡಬೇಕು. ಇದರಿಂದ ಹೊರಗಡೆ ಬರಬೇಕಾಗಿದೆ. ಸಾಮಾನ್ಯವಾಗಿ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ತಮಗಿರ್ತಕ್ಕಂಥ ಒಂದು ಕಾಯಿಲೆ ಅಂಟಬಾರ್ದು. ಇದಕ್ಕೆ ಸಹಕಾರ ಕೊಡಿ ಅನ್ನೋ ಜೊತೆಯಲ್ಲಿ